Dance Mommy Dance. Sunpure Dance Mummy Dance Season 2. This program is brought to you by Chemical Free Sunpure Refined Sunflower Oil, powered by Nisargalaya Brahmi Oil, Gaddi Detergent, Citadel Developers, Propipo.com. Co-sponsored by Aruna Masala, Mangalore Silks, Udupi, Janapriya Rice Corporation, Bhumi Villa, Maestro Interiors, Ace Promoters and Builders. Associate sponsor, Vismaya Amusement Park, Kannur, Kasturi Royal Gold Tea, Sagar Collection, Tokkotto, Apurva Builders, Mangalore, Medfa Ceramics, Bandar, Mangalore, Apple Computers, Mangalore, JP Lightings and Interiors, Karangalpadi, Smaranika, Udupi, Technica Industries, DiscountC.com, the online mega mart. Think different. Support sponsors. Dance, mommy, dance. Dance, mommy, dance. Dance, mommy, dance. Dance, mommy, dance. मेरे संग जरा हिप घुमा ले, रश नजरों में जिप लगा ले, जरा इश्क का ट्रिप लगा ले, now 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 now, प्यार का तू एक पफ लगा ले, गले से तू सोनी चिक लगा ले, जरा इश्क का ट्रिप लगा ले, now 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 now, आज मूड इश्क लिखे। ಈ ಡ್ಯಾನ್ಸ್ ಮಲ್ಪುನ ಜೋಕ್ಲೆಗೆ ಏತು ಪ್ರಾಕ್ಟೀಸ್ ಮಂತನೆಲ್ಲ ಮುಗಿನು ಬಂದಿಜ್ಜಿ ಎಂಕ್ಲೆನ ಶ್ವೇತಾ ಸಂತೋಷು ಬಾರಿ ಪ್ರಾಕ್ಟೀಸ್ ಮಲ್ತದೇರು ಎಂಚ ನಡತೊಂದುಂಡು ಮಗ ಪ್ರಾಕ್ಟೀಸು ನಡತೊಂದುಂಡು ತಪ್ಪನ ಸರಿ ಹಾಕೊಂಡು ಇತೆ ಎಂಚ ನಮ್ಮ ಸೀಸನ್ 2 ಕಾಂಪಿಟೇಷನ್ ಇರು ಪಾರ್ಟಿಸಿಪೇಟ್ ಮಲ್ತೊಂದುಳ್ಳಾರು ಎಂಚ ಪ್ರೈಸ್ ದೆಪೋಲಿಯಾ ಅತ್ತು ಅವು ಗೊತ್ತು ಜಿ ಆನ 100% ಯಾನ್ ಕೊರ್ಪೆ ಯಾನ್ ಸೀಸನ್ 1 ಇರ್ದಿಂಚಿ ಕಾತೊಂದಿತ್ತೆ ಸೀಸನ್ 1 ಬಂದಾಗ ಯಾನ್ ಪ್ರೆಗ್ನೆಂಟ್ ಆದಿತ್ತೆ ಅನ್ಫಾರ್ಚುನೇಟ್ಲಿ ಟಿವಿ ಬಂದಾಗ ಯಾನ್ ಮೂಲ ಕುಂಬಾರೊಂದಿತ್ತೆ ಶಿಟ್ ಏಪ ಡಾನ್ಸ್ ಮಾಡ್ತಾರೆ ಸೀಸನ್ 2 ಬಂದಾಗ ಥ್ಯಾಂಕ್ ಗಾಡ್ ಐ ಆಮ್ ಫ್ರೀ ನಾವು ಹಿಂಗೆ ಮಸ್ತ್ ಖುಷಿ ಒಂದುಂಡು ನಮ್ಮ ಟಿವಿದಾಗಲೇ ಮಸ್ತ್ ಥ್ಯಾಂಕ್ಸ್ ಒಂದೊಂದು ಆಪರ್ಚುನಿಟಿ ಕೊರಿನೇಕೆ ಖಂಡಿತವಾದ ಮಾತಾ ಅಪ್ಪೆಲ್ಲೊಂದುನೇ ಪನ್ಪಿನಿ ದಾದ ಪಂಡ ಎಂಕ್ಲೆಗ್ಲ ನಲಿಪೋಡು ಯಾನ್ಲಾ ಟಿವಿ ಬರೋಡು ಒಂದು ಆಸೆ ಪುಂಡು ಅಂಚಿ ತಿನ್ನಲ್ಪ ಎಂಕ್ಲೆನ ನಮ್ಮ ಟಿವಿದ ಒಂಜಿ ಲಾಯ್ಕದ ಲೇಸ್ ಉಂದು ಆತ ಅಪಂಡ ಎಂಕ್ಲೆನ ಈ ಲೇಸ್ ನಿಕ್ಲೆಗ್ ಬೋರ್ಡ ನಲಿಪೇರೆ ಅದು ಕೊಡ್ತಾರೆ ಎಂಕ್ಲೆಗ್ ಗಮ್ಮತ್ತ ಓಡಿತ್ತೆ ಎಂಚಿನ ಮಲ್ಪ ನಿಕುಲ್ ಮಾತ ಅಪ್ಪೆಲ್ಲು ಸೇರ್ದು ಇರಿಗೆ ದಾದೆ ಬೋಡು ಅಟಿಲ್ ಮಂತ್ ಕೊರ್ಕ ದಾದೆ ಬೋಡು ಇತೆ ಎಂಚಿನಲ ಬೋಡ್ಚಿ ನಿಕುಲ್ ಪೊರ್ಲುಡು ನಲ್ತದು ಎಂಕ್ಲೆನ ಕಾರ್ಯಕ್ರಮ ಒಂಜಿ ಪೊರ್ಲಾತನಿಗೆ ಅಂತ ಪನಿಯರೆ ನಿಕುಲೆ ಬೋಡು ನಿಕುಲು ಲಾಯ್ಕ್ ಮಲ್ಪೋಡು ಲಾಯ್ಕ್ ಪ್ರಾಕ್ಟೀಸ್ ಮಲ್ಪೋಡು ಒರಿಯಾಗ ಓರಿ ಏತು ಕಾಂಪಿಟೇಷನ್ ಪಂಡುಂಡ ಆ ಪ್ರೈಸ್ ಏರೇ ತಿಕ್ಕೊಂಡು ಜಡ್ಜಸ್ ನಕ್ಲೆ ಬಂಗಾವೋಡು ಪನ್ಯಾರೆ ಎಂಚ ಮಲ್ಪೋರಾತ ಇರ್ನ ಆಶೀರ್ವಾದ ಬೋಡು ಎಂಚ ಸಂತೋಷ ಅಣ್ಣ ಎಂಚ ಮಸ್ತ್ ಸಪೋರ್ಟ್ ಮಲ್ತೊಂದುಲ್ಲೇರ ಆರ್ನ ಪೂರೈಕ್ಲೆ ಸಪೋರ್ಟ್ ಉಪ್ಪುಂಡು ಆರ್ ಮೂಲಿಜರ್ ಅಬ್ರಾಡ್ ಉಳ್ಳೇರು ಮಸ್ಕತ್ ಉಳ್ಳೇರು ಆಂಡ ಪೂರೈಕ್ಲೆ ಆರ್ನ ಸಪೋರ್ಟ್ ಏಪಲ್ಲ ಉಪ್ಪುಣೆ ಖಂಡಿತವಾದ್ಲ ಸಂತೋಷರೇ ಇರ್ ಫಾರಿನ್ ಇತ್ತನಲ್ಲ ಇರ್ ನಮ್ಮ ಬೊಡೆದಿ ಲಾಯ್ಕ್ ನಲ್ತೊಂದುಳ್ಳೇರು ಅಲ್ಪಾರ್ದೆ ದೇವೇಡ ನಟಲೆ ಅಂಚನೆ ಇರ್ನ ಬೊಡೆದಿ ಕೊಂಚ ಫೋನ್ ಮಾಡ್ತಿದ್ದು ಅರೆಗು ಎಡ್ಡೆಪ್ಪು ಬಂದ್ಲೆ ಅರೆಗ್ಲಾ ಖುಷಿ ಆಪುಂಡು ಒಟ್ಟಾರೆ ಎಂಕ್ಲೆನ ಈ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಸೀಸನ್ 2 ಎಂಕ್ಲೆನ ಶ್ವೇತಾ ಪ್ರೈಸ್ ತಿಕ್ಕೋಡು ಆತಿ ಸನ್ಪ್ಯೂರ್ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಸೀಸನ್ 2 ಐಕ್ ಎಂಕ್ಲೆನ ಶ್ವೇತಾ ಸಂತೋಷ್ ನಲ್ತಾರೆ ರೆಡಿ ಆತೇರು ಐಕ್ ಬೆಸ್ಟ್ ಆಫ್ ಲಕ್ ಬಂದಿಯಾರೆ ಮಾತೆಲ್ಲ ಉಳ್ಳೇರು ಪಲ್ಲೆ 1 2 3 4 step on the dance floor. Thank you everyone. ಪಿಂಗಾಗ ಪೋರಿ ಪಿಂಗ ಮನ ಪಿಂಗ್ಯಾನಿ ಮಾಲ ಬೋಲವಲಿ ರಾತ ಖಾಲವಲಿ ಪೋರಿ ಪಿಂಗ लटपट कमर दामिनी अधर रागिनी हो लटपट कमर दामिनी अधर रागिनी मेरे दर आई कैसे सजी धजी देखो मेरे पिया की सावरी जिया से बावरी मेरे अंगना में देखो आज खिला है चांद ये बाजे धुन झम झम झमाक झम तो नाच मन झम झम झमाक झम ये बाजे धुन झम झम झमाक झम तो नाच मन झम झम झमाक झम लटपट कमर दामिनी अधर रागिनी मेरे दर आई कैसे सजी धजी देखो मेरे पिया की सावरी जिया से बावरी मेरे अंगना में देखो आज खिला है चांद ये बाजे धुन झम झम झमाक झम तो नाच मन झम झम झमाक झम ये बाजे धुन झम झम झमाक झम तो नाच मन झम झम झमाक झम पिंगा गपोरी पिंगा गपोरी पिंगा गपोरी पिंगा पिंगा गपोरी पिंगा गपोरी पिंगा गपोरी पिंगा
ಶ್ವೇತಾ, ಎಸ್ ಮ್ಯಾಮ್. ಯಾರು ಕೊರಿಯೋಗ್ರಾಫ್ ಮಾಡಿದ್ದು? ಯಶಸ್ವಿನಿ ಶೆಟ್ಟಿ ಅಂತ ಇದ್ದಾರೆ, ನಂದು ಕ್ಲೋಸ್ ಫ್ರೆಂಡ್. ಹೌದಾ? ಸ್ಟೇಜ್ ಮೇಲೆ ಬರ್ಬೋದು ಅವರು? ಡೆಫಿನೆಟ್ಲಿ. ಯಶು, ಇಬ್ರು ಒಟ್ಟಾಗಿ ಒಂದ್ಸತಿ ಮಾಡಿ ನೋಡುವ. ಓ ಮೈ ಗಾಡ್, ಓಕೆ ಫೈನ್. ಪಿಂಗಾಗ ಪೋರಿ ಪಿಂಗ ಮಲ ಪಿಂಗ್ಯಾನಿ ಮಾಲ ಬೋಲವಿಲಿ ರಾತ ಕಾಲವಿಲಿ ಪೋರಿ ಪಿಂಗ. लट पट कमर दामिनी अधर रागिनी हो, लट पट कमर दामिनी अधर रागिनी मेरे घर आई कैसे सज धज देखो मेरे पिया की सावरी जिया से बावरी मेरे अंगना में देखो आज खिला है चांद. ये बाजे धुन झम झम झमाक झम तो नाच मन झम झम झमाक झम. ये बाजे धुन झम झम झमाक झम तो नाच मन झम झम झमाक झम. हे लटपट कमर दामिनी अधर रागी. ಯಶಸ್ವಿ ಶೆಟ್ಟಿ, ತುಂಬ ಚೆನ್ನಾಗಿ ಕೊರಿಯೋಗ್ರಫಿ ಮಾಡಿದ್ದೀರಾ. ಏನು ಕಾಣ್ತದೆ ನಿಮಗೆ? ಇವರನ್ನು ಮುಂದೆ ಕಳಿಸಿ ನಿಮಗೆ ಇನ್ನೂ ಜಾಸ್ತಿ ಕೆಲಸ ಕೊಡಬೇಕಾ? Actually, ma'am, we are childhood friends. Okay. So we used to dance together, eat together, play together, study together. So I just told her, like last season she was married and she was pregnant. So I told her, Shweta, you should come for dance, mummy dance. She told me, if you are choreographing, yes. Finally, I was in a busy schedule. I managed to come, and I want her to see in finale. ಶ್ವೇತಾ, ನಿಮ್ಗೆ ಇಬ್ರು ಮಕ್ಕಳಿದ್ದಾರಾ? ಹೌದು. ನೀವೇ ಡೆಲಿವರಿ ಆಗ್ತದಲ್ವಾ? ಹೌದು ಹೌದು. ಶ್ಯೂರ್ ಶ್ಯೂರ್. ನಂಗೊಂದು ಹಾಸ್ಪಿಟ್ಲಿಂದ ಸರ್ಟಿಫಿಕೇಟ್ ಬೇಕಿದೆ, ತಂದ್ಕೊಡುವ. ತಂದ್ಕೊಡ್ತೀರಾ? ಇಲ್ಲೇ ಇದ್ದಾರೆ ಇಬ್ರು ಸಹ, ಇಬ್ರು ಮಕ್ಕಳು ಮಾಡಿದ್ದಾರೆ. ಅರುಣ್, ಏನು ಹೇಳ್ತೀರಾ? ಅರುಣ್ ಸರ್ ಯಾನೊಂಚಿ ಪಾತರ ಪಂಪ ಲಾಸ್ಟ್ ಸೀಸನ್ ಆಕ್ಚುಲಿ ಬರೋನಿತ್ತಂದೆ. ಯಾನಾದಾಗ 8 months ಪ್ರೆಗ್ನೆಂಟ್ ನನ್ನ ಮಗಳು ಉಲ್ಲಲ್ಲ ಸೆಕೆಂಡ್ ಆಲ್. ಸೊ ಅಲ್ಲಿ ಇತ್ತಲ್ಲ ಡಾನ್ಸ್ ಬಂತೊಂದು ಒಪ್ಪಲ್ಲ ಎನಿ ಟೈಮ್ ದಯಪನ್ನಾಗ ಮಮ್ಮಿ ಸೀಸನ್ ಬಂದಾಗ ಬಾಡಿ ಫುಲ್ ವೈಬ್ರೇಟ್ ಆಗೊಂದುಂಡು. ಶೆಟ್ ಯಾನೊಂಚಿ పోతుంది ಮೇಗೆ ಪನ್ನೊಂದಿಲ್ಲ ರಾಂಗ್ ಟೈಮ್ ಅಟ್ ಪ್ರೆಗ್ನೆಂಟ್ ಆತ ನಿಕ್ಕು ಪೋರ ಇರ್ತನತ್ತ. ಆ್ಯಂಡ್ ಸೆಕೆಂಡ್ ಸೀಸನ್ ಬರ್ಪಿ ನಂಗೆ ವಿಷಯ ಗೊತ್ತಿತ್ತಜ್ಜಿ. ನನ್ನ ಫ್ರೆಂಡ್ ಬಂಡಲ್ಲಿ ಮಮ್ಮಿ ಸೀಸನ್ 2 ಬರೋದುಂಡು. ಸೊ ಅವು ಕೇಳಿನ ದಿನದ ನಿಂಚೆ ನಿದ್ರೆ ಬರೋದಿಜ್ಜಿ. ಏಪ ಬರ್ಕೊಂಡು ಅವು ಸೆಲೆಕ್ಟ್ ಆಪನ ಇಜ್ಜ ನಾವು ಸೆಕೆಂಡ್ರಿ. ಬಟ್ ಮೈ ಡ್ರೀಮ್ ಇಸ್ ಕಮಿಂಗ್ ಆನ್ ದ ಮೀಡಿಯಾಸ್, ಕಮಿಂಗ್ ಆನ್ ದ TV ಆ್ಯಂಡ್ ಪರ್ಫಾರ್ಮಿಂಗ್. ದಟ್ ಇಸ್ ಮೈ ಆ್ಯಕ್ಚುಲಿ ಡ್ರೀಮ್ ಅವೆಲ್ಲ. ಸೊ ಡ್ರೀಮ್ ಕಮ್ ಟ್ರೂ ಇನಿ. ಥ್ಯಾಂಕ್ ಯು ಸೋ ಮಚ್ ಚಾನ್ಸ್ ಕೊಡಿ. ನಿಮ್ಮ ಡ್ರೀಮ್ ಇಲ್ಲಿ ಬರೋದಂತ ಹೇಳಿದ್ರೆ ನಿಮ್ಮನ್ನು ಫೈನಲ್ ಸ್ಟೇಜ್ ಮೇಲೆ ನೋಡೋದು ನಮ್ಮ ಡ್ರೀಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. Should I come there or you're coming here? You want me to come there? Yes, please. Okay. Dance, mommy. Dance, mommy, dance. Dance, mommy, dance. Dance, mommy, dance. Dance, mommy, dance. ಸನ್ಪ್ಯೂರ್ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಸೀಸನ್ 2 ಎಂಕ್ಲೆನ ಶ್ವೇತಾ ಸಂತೋಷು ಯಾನು ದೆತ್ತೊಂದೇ ಬರ್ಪೆ ಸರ್ಟಿಫಿಕೇಟ್ ದೆತ್ತೊಂದೇ ಬರ್ಪೆ ಯಾನು ವಿನ್ ಆಪೆ ಒಂದು ಉಮೇದಿಡು ಪೋತಲು ದಾದಾ ಆತಿನ ಕತೆ ತು 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 ಓ ಓ ಓ ಓ ಓ ಓ ಏನು ಮೆಲ್ಲದೆ ಈ ಪರಬು ರಾದ್ పోవాలు ಎಂಚಿನ ಮಗ ಎಂಕ ಮಗ ಯಾನ್ ದಾದಾ ತಿಕ್ಕಡ ಕೊರಿಯರಾ तुका देपू निना तारीख दिला मगा ओ देवेरे ना बांजी जिंजिन मगा बांजी जिंजिन मस्त खुशी निक्के तू खुशी अंड ಮಸ್ತ್ ಖುಷಿ ಅಂಡ್ ಅವೇ ಪನ್ ಬರುತ್ತೆ ಡ್ರೀಮ್ ಕಮ್ ಟ್ರೂ ಒಂದು ಎನ್ನ ದಿನ ಅಂಡ್ ಸತ್ಯ ಅಂಡ್ ಓಡೆ ಇಟ್ಟೆನೆ ಆಯ್ಜವು ನಾನೆಲ್ಲ ಉಂಡು ನನ್ನ ಮಸ್ತ್ ಕಾಂಪಿಟೇಷನ್ ಉಂಡು ಸ್ಟೆಪ್ ಓಡು ಪ್ರಾಕ್ಟೀಸ್ ಮಾಡ್ಬೋಡು ಮಗ ಈ ಆಶೀರ್ವಾದ ಮಂತೊಂದೆ ಒಪ್ಪೋಡು ಒಂದು ಎನ್ನ ಆಶೀರ್ವಾದ ಬತ್ತೊಂದು ತಿಕ್ಕಡು ಬಂದ ಆಶೀರ್ವಾದ ಮಲ್ತೊಂದೆ ಒಪ್ಪೋಡ ಬಾಲೆ ಇರ್ನೆಲ್ಲ ಉಮೇದು ಉಂಡತೆ ಇರ್ಲ ಪ್ರಾಕ್ಟೀಸ್ ಮಾಡ್ಬೋಡು ಎಂಚ ಹಿಂದಕ್ಕೆ ಇತ್ತೆ ಫಸ್ಟ್ ಏರಿಗೆ ಥ್ಯಾಂಕ್ಸ್ ಕೊರ್ಪಾರಿ ಇರ್ತೆ ಸೆಲೆಕ್ಟ್ ಆಯ್ತು ಉಂದಕ್ಕೆ ಆಕ್ಚುಲಿ ನನ್ನ ಫ್ರೆಂಡ್ಸ್
ಸ್ಪೆಷಲಿ ಅನ್ನ ಕೊರಿಯೋಗ್ರಾಫರ್ ಬಾಕಿ ಅನ್ನ ಫ್ಯಾಮಿಲಿ ಪೂರ ರೇಗ್ಲ ವೀಕ್ಷಕ ಬಂಧುಲೆ ಎಂಕ್ಲನ ಸನ್ ಪ್ಯೂರ್ ಕಿಚನ್ ಕ್ವೀನ್ ಪನ್ಪಿನ ಪಿರೋಂಜಿ ಸ್ಪರ್ಧೆ ಉಂಡು ಐಟ್ಲ ನಿಕುಲು ಭಾಗವಹಿಸೋಲಿ ಎಂಕ್ಲನ ಬಾಲೆ ಅಟಿಲ್ಲ ಹುಷಾರಂದು ಗೊತ್ತುಂಡು ಅಟಿಲ್ ಮಲ್ಬೋತಾ ಮರ್ಯಾದೆ ಪೂಜಾ ತಜ್ಜಿನ ಖಂಡಿತ ಅಂಚಂಡ ಈ ಕಿಚನ್ ಕ್ವೀನ್ ಸ್ಪರ್ಧೆ ಇರ್ಲ ಭಾಗವಹಿಸೋಡು ಈತನೇಟ 2 ಜನ ಬಂಗಾರದ ಕಾಯಿನ್ ಭಿನ್ನಾತಿಯರು ಅಂಚಂಡ ಎಂಕ್ಲನ ಬಾಲೆಲ್ಲ ವಿನ್ನಾಪಾಲಂದು ಗೊತ್ತುಂಡು ಎಣ್ಣೆ ದತ್ತೊಂಡೆ ಮಗ ಸೊ 1 ವೀಕ್ ಮುಂಚೆ ಗ್ರೂಪಲ್ಲಿ ಯಾರೊಬ್ಬರು ಡಾನ್ಸ್ ಮಮ್ಮಿ ಡಾನ್ಸ್ ಇದದ್ದು ಇದು ಅಡ್ವರ್ಟೈಸ್ಮೆಂಟ್ ಹಾಕಿದ್ರು. ಸೊ ಇಮಿಡಿಯೇಟ್ ನೆಕ್ಸ್ಟ್ ಡೇ ನಾನು ಕಾಲ್ ಮಾಡಿ ಮತ್ತೆ ನಾನು ರಿಜಿಸ್ಟ್ರೇಷನ್ ಕೊಟ್ಟೆ ಹೆಸರು ಮೊಲೆಗೆ ಬೋಡಿ ತಿನ್ಲ ಅವೇ ಕಣ್ಣೆ ನಡ ಸುರುಕೆ ಬಂತಾಳು ಯಾನು ಪೆದ್ದು ನಾಂಡ ಯಾನ ಡಾನ್ಸ್ ಮಮ್ಮಿ ಕಟ್ಪುಂಡ ಮಾತ್ರ ಪೆದ್ದು ಎಂದು ಬಂದು ಪೋಡು ಸನ್ ಪ್ಯೂರ್ ಡಾನ್ಸ್ ಮಮ್ಮಿ ಡಾನ್ಸ್ ಕಾರ್ಯಕ್ರಮಗ ಸೀಸನ್ 2 ಕಾರ್ಯಕ್ರಮಗ ನಿಕ್ಲಿಗೆ ಮಾತೆರೆಗ್ಲ ಒಂಜಿ ವಿಶೇಷವಾಯಿನ ಒಂಜಿ ಎಂಕ್ಲೆನ ಪಾರ್ಟಿಸಿಪೇಟ್ ಪನೊಲಿ ಇದೇ ಪಂಡ ಬೊಣ್ಣು ಜೋಕುಲು ಏತ್ ಗಟ್ಟಿ ಬಂಡ ಐಟ್ಲ ಅಪ್ಪೆಲ್ಲು ಏತ್ ಗಟ್ಟಿ ಬಂಡ ಅಕ್ಲಿಗೆ ಏತೆ ಬೇನೆ ಬೇಜಾರು ಪಡು ಅಕುಲು ಗಟ್ಟಿ ಐದು ಬೊಕ್ಕ ಅಕ್ಕಲಿನ ವಿಷಯ ತೆರಿಬೇಕು ಗೊತ್ತಾಪುನು ಅಯ್ಯೋ ದೇವೇರೆ ಅಂದ ಗೊತ್ತೇ ಆಯ್ಜಿಂದು ಒಂಜಿ ತಿಂಗಳದ ಬಾಲೆದಿ ಒಂದು ಈ ಪೊಣ್ಣು ಮಗಲ್ ಎಂಕ್ಲೆನ ಡ್ಯಾನ್ಸ್ ಕಾಂಪಿಟೇಷನ್ಗೆ ಬೈದಲು ಅಕ್ಲಿನ ಮನಸ್ಸು ಒಂಜಿ ಏತು ಒಂಜಿ ಡಾನ್ಸ್ ಮಮ್ಮಿ ಡಾನ್ಸ್ ಕಾರ್ಯಕ್ರಮ ಮಾಡಿ ಭಾಗವಹಿಸೋಡು ಪಂಪಿನ ಒಂಜಿ ಉಮೇದು ಉಪ್ಪುಂಡು ತೂಕ ಎಂಕ್ಲಿನ ಬಾಲೆ ಬೈದೋಲು ಅಲ್ಡನೆ ಪಾತಿಯರ್ಗ ಬಲೆ ಇರೆಗ್ ವೆಲ್ಕಮ್ ಇರ್ನ ಪುದರ್ ಎಂಚಿನ ಬಲ್ಲೆ ಮರುಲ ನಿಶಾ 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 ಪಂಪಿನ ಪುದರ್ ಇಲ್ಲೋಲ್ ಮಗೆ ಮಮ್ಮಿನ ಇಲ್ಲ ಮೂಲೆ ನಂಗೆ ಇಂಕ ತುಳು ಬರ್ಪುಜಿ ಕನ್ನಡದಲ್ಲಿ ಮಾತಾಡಿ ನಂದು ಮಮ್ಮಿದು ಮನೆ ಇಲ್ಲಿ ಜಪ್ಪು ಅಲ್ಲಿ ಹಸ್ಬೆಂಡ್ದು ಮನೆ ಬ್ರಹ್ಮಾವರ್ ಈಗ ನೀವು ಎಲ್ಲಿ ಇರ್ತೀರಿ ನನಗೆ ಅದು ಬೇಕು ಆ್ಯಕ್ಚುಲಿ ನಾನು ಡೆಲಿವರಿಗೆ ಅಂತ ಇಲ್ಲಿ ಬಂದದ್ದು ನಾನು ದುಬೈಯಲ್ಲಿರೋದು ಓ ಅವೇ ಬಾಲೆಗೆ ಓವೇನು ಪನ್ನೋಡುಂದೆ ಗೊತ್ತಾ ಪೂಜಿ ಯಾನ್ ಅವಳುಲ್ಲೆ ಪನ್ನೋಡ ಮೂಲುಲ್ಲೆ ಪನ್ನೋಡ ಅಂದು ಅಂತೂ ಆ ಬಾಲೆ ಒಂಜಿ ತಿಂಗಳದ ಬಾಲೆದ ಒಂಜಿ 11 ಬೈದೋಲು ಇಡೆ ಪಾರ್ಟಿಸಿಪೇಟ್ ಮಲ್ಪೆರೆಗು ನಿಶಾ ಬಾಲೆ ಇರೆಗು ನಿಮಗೆ ಈ ಕಾರ್ಯಕ್ರಮ ಇದೆ ಅಂತ ಹೇಗೆ ಗೊತ್ತಾಯಿತು? ಆ್ಯಕ್ಚುಲಿ ನಾನು ದುಬೈಯಲ್ಲಿರುವಾಗ ಸೀಸನ್ 1 ಬಗ್ಗೆ ನನಗೆ ಗೊತ್ತಿತ್ತು. ಹಾಗೆ ನಾನು ಹಸ್ಬೆಂಡ್ ಹತ್ರ ಹೇಳ್ತಿದ್ದೆ ಸೆಕೆಂಡ್ ಸೀಸನಿಗೆ ನಾನು ಜಾಬ್ ಬಿಟ್ಟಾದರೂ ಹೋಗ್ತೇನೆ, ನನಗೆ ಪಾರ್ಟಿಸಿಪೇಟ್ ಮಾಡಬೇಕು ಅಂತ. ಆಪಗನೆ ಪಾಡ್ದಲ್ಲ ಸ್ಕೆಚ್ಚು. ಅದ ನಂತರ ನಾನು ಪ್ರೆಗ್ನೆಂಟ್ ಆಗಿರುವಾಗ ನನ್ನ ಫ್ರೆಂಡ್ ಬಂದಿದ್ದರು ಮನೆಗೆ. ಸೊ ಅವರ ಹತ್ರ ನಾನು ಜಸ್ಟ್ ಡಿಸ್ಕಸ್ ಮಾಡ್ತಿದ್ದೆ ನನಗೆ ಪಾರ್ಟಿಸಿಪೇಟ್ ಮಾಡಬೇಕು ಅಂತ. ಸೊ 1 ವೀಕ್ ಮುಂಚೆ ಗ್ರೂಪಲ್ಲಿ ಯಾರೊಬ್ಬರು ಡಾನ್ಸ್ ಮಮ್ಮಿ ಡಾನ್ಸ್ ಇದದ್ದು ಇದು ಅಡ್ವರ್ಟೈಸ್ಮೆಂಟ್ ಹಾಕಿದ್ರು. ಸೊ ಇಮಿಡಿಯೇಟ್ ನೆಕ್ಸ್ಟ್ ಡೇ ನಾನು ಕಾಲ್ ಮಾಡಿ ಮತ್ತೆ ನಾನು ರಿಜಿಸ್ಟ್ರೇಷನ್ ಕೊಟ್ಟೆ ಹೆಸರು. ಮೊಲೆಗೆ ಬೋಡಿ ತಿನ್ಲ ಅವೇ ಕಣ್ಣೆ ನಡ ಸುರುಕೆ ಬಂತಾಳು ಯಾನು ಪೆದ್ದು ನಾಂಡ ಯಾನ ಡಾನ್ಸ್ ಮಮ್ಮಿ ಕಟ್ಪುಂಡ ಮಾತ್ರ ಪೆದ್ದು ಎಂದು ಬಂದು ಪೋಡು ಅಂತೂ ಬಾಲೆ ಬೈದೋಲು ಅಲ್ಲ ಮನಸ್ಸು ಆಸೆ ಒಂದು ಈಡೇಂಡು ಎಂಕ್ಲ ಡಾನ್ಸ್ ಮಮ್ಮಿ ಡಾನ್ಸ್ ಕಾರ್ಯಕ್ರಮ ಮಾಡಿ ಇರು ಭಾಗವಹಿಸಿದಿನ ಎಂಕ್ಲೆಗ್ಲ ಖುಷಿತ ವಿಷಯ ದಯಪಂಡ ಎಂಚಿನೇ ಒಪ್ಪಾಡು ಅವು ಮಲ್ಲ ವಿಷಯ ಇರ್ ಬೈದಿನ ದುಬೈ ಹಿಡಿತದ್ಲ ಎಂಕ್ಲನ ಕಾರ್ಯಕ್ರಮದ ಬಗ್ಗೆ ತೆರಿದು ಬೈದಾರು ಇರ್ನೊಟ್ಟಿಗೆ ಏರ್ ಬೈದಿರು ಮಗೆ ನನ್ನ ಮಮ್ಮಿ ಮತ್ತೆ ನನ್ನ ಮಗಳು ಬಂದಿದ್ದಾಳೆ ಮತ್ತೆ ನನ್ನ ಫ್ರೆಂಡ್ಸ್ ಇದ್ದಾರೆ. ಮಾತೆಲ್ಲ ಬೈದರ್ಗೆ ಎಲ್ಲರನ್ನೊಮ್ಮೆ ಕರಿಬೇಕು ಈಗ. ಮಮ್ಮಿಯನ್ನು ಕರೀರಿ. ಮಮ್ಮ ಇದು ಎಂಚಿನಯ್ಯ ಮಮಗೆ ಎಂಚಿನಂದು ಅಮ್ಮಂದು ಲೆಪ್ಪೇರು ಮಮ್ಮಿಂದು ಲೆಪ್ಪೇರು ಮಾ ಪಂದು ಲೆಪ್ಪೇರು ಮದರ್ ಪಂದು ಲೆಪ್ಪೇರು ಪೂರಲ ಒಡೆಗೆ ಒಂಜೇ ಕಡೆಗೆ ಸೇರುನು ಅಪ್ಪೆ ಅಂಚಿನ ಅಪ್ಪೆಲ್ಲನ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಕಾರ್ಯಕ್ರಮಗೂ ಎಂಕ್ಲನ ಒಂಜಿ ಎಲ್ಲೇ ಒಂಜಿ ಬಿನ್ನೆರ್ಲ ಬೈದು ಆಹಾ ಮಗುಗೆ ಏನು ಹೆಸರಿಟ್ಟಿದ್ದೀರಿ? ಕೆನ್ಸಿ ಜಾನ್.
ಎಂಕ ಪನ್ನೇರ್ನೆ ಬಂಗ ಆಪುಂಡು ಆವಡ್ ದೇವರ ಎಡ್ಡೆ ಮಲ್ಪಡ ಆರೋಗ್ಯ ಕೊರಡು ನಿಕ್ಲೆಗ ಅಮ್ಮ ಇರ್ನ ಮಗಳು ಇತ್ತೆ ಈ ಒಂಜಿ ತಿಂಗಳದ ಬಾಲ್ಯನ ಇರ್ನ ಕೈಟ್ ಕೊರ್ದು ಡ್ಯಾನ್ಸ್ ಮಲ್ಪೆರೆ ಪಿದಾಡ್ದೋಳು ಇರ್ ದಾದ ಬಂಡಾರ ಸುರುಕು ನಾನು ಅವಳಿಗೆ ಸಪೋರ್ಟ್ ಮಾಡಿದ್ದೇನೆ, ನೀನು ಡ್ಯಾನ್ಸ್ ಮಾಡು, ನಾನು ಮಗುವನ್ನು ನಾನು ನೋಡ್ತೇನೆ ಅಂತ. ಅಪ್ಪೆ ಸಪೋರ್ಟ್ ಕೊರ್ನುಗೆ ಯಾನ್ ಬಾಲ್ಯನ್ ತುಪ್ಪ ಈ ಪೋ ನಲಿಪುಂದು ಅಂಚೆನೆ ಈ ನಿಮಗೆ ಯಾರಾದ್ರು ನಿಮ್ಮ ಅಮ್ಮ ಇರ್ತಿದ್ರೆ, ಅಮ್ಮ ಇದ್ದಾರಾ? ಅಮ್ಮ ಇದ್ದಿದ್ರೆ ಅಮ್ಮ ಹೀಗೆ ಹೇಳಿದ್ರೆ ನೀವು ಡ್ಯಾನ್ಸ್ ಮಾಡ್ತಿದ್ರಾ? ನಾನು ಮಾಡ್ತಿರ್ಲಿಲ್ಲ. ಖಂಡಿತವಾದ್ಲ ಒಯ್ಕಲ ಭಾಗ್ಯ ಬೋಡು ದಾದ ಪಂಡಂಡ ಒಂಜಿ ಪೊಣ್ಣು ಜೋಕುಲ್ನ ವಿಷಯನು ತೆರಿಯೊಂದಿನ ದಾದ ಪಂಡಂಡ ಎಂಕ ಆಪುಜಿ ಅಂಡ್ ಎನ್ನ ಬಾಲೆ ಮಲ್ಪೋಡು ಅವು ಪನ್ಪಿನ ಒಂಜಿ ಉಮೇದು ಅಕ್ಲ ಮನಸ್ಸು ಡುಪ್ಪುಡು ಅಂಚನೆ ನಿಶಾನ ಅಮ್ಮಗ ಯಾನ್ ನಲ್ತಿಜಿ ಎಂಕ ನಲ್ಪೆರೆ ಆತಿಜಿ ಅಂಡ್ ಎನ್ನ ಮಗಳು ಎಂಚಿನಾಂಡಲ ನಲಿಪೋಡು ಒಂಜಿ ಟಿವಿಡ್ ಬರೋಡು 4 ಜನ ಅಲ್ಲಿ ತೂದು ಪುಗಾರೋಡು ಪನ್ಪಿನ ಒಂಜಿ ಉಮೇದುಂಡು ಒಂದು ಏರು ಕೂಡ ಒಂಜಿ ನಿಶಾ ಇದ್ಯಾರು? ಅವಳು ನನ್ನ ಬೆಸ್ಟ್ ಫ್ರೆಂಡ್ ಅಲಿಟನಿಗೆ ಹೇಗೆ ಅನ್ನಿಸ್ತಾ ಉಂಟು? ನಿಮ್ಮ ಫ್ರೆಂಡ್ ಕುಣಿತಾ ಇದ್ದಾರೆ, ಕುಣಿಲಿಕ್ಕೆ ಒಂದು ಕಾಂಪಿಟೇಷನ್ಗೆ ಬಂದಿದ್ದಾರೆ, ನೀವು ಹೇಗೆ ವಿಶ್ ಮಾಡ್ತೀರಾ? ವಿಶ್ ಯು ಆಲ್ ದ ಬೆಸ್ಟ್ ನಿಶಾ. ಓಕೆ, ಭಾರಿ ಪ್ರೀತಿಡ್ ಬೈದೇರು. ಖಂಡಿತವಾದ ದೇವರು ಒಳ್ಳೇದು ಮಾಡಲಿ ನಿಶಾ, ಹೀಗೆ ಮುಂದುವರಿತಾ ಇರಿ, ಡ್ಯಾನ್ಸಿಗೆ ಹೋಗಿ ಸಿಲೆಕ್ಟ್ ಆಗಿ ನನಗೆ ಬರಬೇಕಿನ್ನು. ಓಕೆ, ಥ್ಯಾಂಕ್ ಯು, ಬೆಸ್ಟ್ ಆಫ್ ಲಕ್. साहेबान कदरदान मेहरबान दिल थाम के बैठिए, क्योंकि अब आपके सामने तशरीफ ला रही है आगरा की अजीम फनकारा मोहिनी। लड़के और लड़के कहाँ से आया है रे तू? चोली के पीछे क्या है, चोली के पीछे प्यारा है शक्ल से, अकल का मारा है रे तू। चुनरी के नीचे क्या है, चुनरी के नीचे लड़के और लड़के कहाँ से आया है रे तू? प्यारा है शक्ल से, अकल का मारा है रे तू। हाँ चल गई मेरी बातों से तू चल गई, हाँ खल गई तुझे खल गई, तेरी बेपरवाही खल गई। वो दरवा दूं किस खेत की मूली है जरा पता। टीवी पे ब्रेकिंग न्यूज, हर मेरा घाघरा है, बगदाद से लेके दिल्ली आगरा। टीवी पे ब्रेकिंग न्यूज, हर मेरा घाघरा है, बगदाद से लेके दिल्ली आगरा। दिल की आदतें बदतर छाप है, खाली पीली छत पे चढ़े चढ़ के भीतर जाए, हरदम मोड़ में लल्लन टाप है। ಮರುಳಾ ನಿಶಾ, ಏನು ಹೇಳೋದು ನಿಮ್ಮ ಪರ್ಫಾರ್ಮೆನ್ಸ್ ನೋಡಿ? ವಾಟ್ ವಿ ಕ್ಯಾನ್ ಡೂ ಇಸ್ ಥ್ಯಾಂಕ್ ಯು ಮ್ಯಾಮ್. ಇದು ಬರೀ ನಿಮ್ಮ ಡಾನ್ಸಿಗೆ ಮಾತ್ರ ಅಲ್ಲ, ಯು ಆರ್ ಎಕ್ಸಾಂಪಲ್ ಫಾರ್ ದ ಹೋಲ್ ವಿಮೆನ್ ಫ್ರೆಟರ್ನಿಟಿ. ಯಾಕೆ ಹೇಳಿದರೆ ಅವ್ರಿಗೀಗ 1 ತಿಂಗಳ ಮಗು ಇದೆ. ಸಾಮಾನ್ಯವಾಗಿ ಮಗು ಅಲ್ಲಿ ಮಗುವನ್ನು ಕರ್ಕೊಂಡು ಬಂದಿದ್ದೀರಾ? ಸಾಮಾನ್ಯವಾಗಿ ಹೇಳ್ತಾರಲ್ಲ 3 ತಿಂಗಳು ಮಲಗಬೇಕು, ಇನ್ನು ಕೆಲವರು 6 ತಿಂಗಳು ಮಲಗಬೇಕು ಅಂತೇಳಿ. ಬಟ್ ಯು ಹ್ಯಾವ್ ಶೋನ್ ದ್ಯಾಟ್ ಇಟ್ ಇಸ್ ಒಂದು ಮಗು ಬಂತಂತೇಳಿ ಏನು ಎಲ್ಲ ಸ್ಯಾಕ್ರಿಫೈಸ್ ಮಾಡೋದಲ್ಲ,
ಇಟ್ಸ್ ಮಗುವನ್ನು ನೋಡ್ಕೊಳ್ಳೋದ್ರ ಜೊತೆ ನಮ್ಮನ್ನು ನಾವು ನೋಡ್ಕೊಳ್ಬೋದು ಅಂತೇಳಿ. ದಿಸ್ ಇಸ್ ರಿಯಲಿ ವಾಟ್ ಐ ಕಾಲ್ ಇಟ್ ಎಸ್ ಅ ರಿಯಲ್ ಇಂಡಿಯನ್ ವುಮನ್. ಹ್ಯಾಟ್ಸ್ ಆಫ್ ಟು ಯು. ಮಗುವನ್ನು ಕರ್ಕೊಂಡು ಬರ್ತೀರಾ? ಇಲ್ಲೇ ಬನ್ನಿ. ವಾಟ್ಸ್ ಯುವರ್ ನೇಮ್? ಓಕೆ, ಆ್ಯಂಡ್ ದಿಸ್ ಇಸ್ ಫಾರ್ ಯು. ಇದು ಸಾಕಾ? ಇಡಿ ಇಡಿ. ದಿಸ್ ಇಸ್ ಇನಫ್ ಆರ್ ಐ ಶುಡ್ ಗಿವ್ ದಿಸ್ ಆಲ್ಸೋ ಟು ಯುವರ್ ಮಾಮ್? ನಿಮಗೆ ಇದು ಸಾಕಾ, ಇದು ಬೇಕಾ, ಎರಡು ಬೇಕಾ? ಓಕೆ, ಡೆಫಿನೆಟ್ಲಿ ಯು ಡಿಸರ್ವ್ ದಿಸ್. Dance, mommy. Dance, mommy, dance. Dance, mommy, dance. Dance, mommy, dance. ಎಂಚೊಂಡು ಮೋನೆಡ ಐಸಿರ ಈತಿನೇಟ ಅಲ್ಲ ಅಂಗಿ ಗುಂಟುಡೆ ಇತ್ತನು ಗುಲಾಬಿ ಇತ್ತ ತರೆಟ್ಲ ಮೂಡುದುಂಡು. ನಿಶಾ ಸಿಲೆಕ್ಟ್ ಆತಾರಾ? ಹೌದು. ಅಂದ್ರೆ ಸಿಲೆಕ್ಟ್ ಆಗುವಾಗ ಏನು ಅನ್ನಿಸಿತು? ಜಡ್ಜಸ್ ನೀವು ಸಿಲೆಕ್ಟ್ ಅಂತ ಹೇಗೆ ಹೇಳಿದ್ರು? ಆ್ಯಕ್ಚುಲಿ ನನಗೆ ಸ್ಟ್ಯಾಂಡಿಂಗ್ ಓವೇಷನ್ ಸಿಕ್ಕಿತ್ತು, ಅದಕ್ಕೆ ತುಂಬ ಖುಷಿ ಆಯಿತು. ಮತ್ತು ಅಲ್ಲಿದ್ದದ್ದು ಕ್ರೌಡ್ ಎಲ್ಲ ಕಿರ್ಚ್ತಾ ಇದ್ರು, ಹಾಗೆ ತುಂಬ ಖುಷಿ ಆಯಿತು. ಓ ದೇವರೇ, ಎಡ್ಡೆ ಮಲ್ಪಾಡು ಮಸ್ತ್ ಖುಷಿ ಆಯ್ತು, ಮಾತೆರೆಲ್ಲ ಖುಷಿ ಆಯ್ತು. ಅದರ ಜೊತೆಯಲ್ಲಿ ನಿಮ್ಮ ಅಮ್ಮನಿಗೆ ಹಾಗೂ ನಿಮ್ಮ ಗಂಡ ಎಲ್ಲಿದ್ದಾರೆ ಫಾರಿನಲ್ಲ? ಈಗ ಹಾಸ್ಪಿಟಲಲ್ಲಿದ್ದಾರೆ. ಏನಾಗಿದೆ ಅವರಿಗೆ? ಅವರಿಗೆ ಆ್ಯಕ್ಚುಲಿ ಫುಟ್ಬಾಲ್ ಆಡುವಾಗ ಲೆಗ್ ಟ್ವಿಸ್ಟ್ ಆಗಿ ಸರ್ಜರಿ ಆಯಿತು. ಸೊ ಹಾಗೆ ನಿನ್ನೆ ಆದದ್ದು ಸರ್ಜರಿ, ಇವತ್ತು ಹಾಸ್ಪಿಟಲಲ್ಲಿದ್ದಾರೆ. ತುಯ್ಯರತ್ತ ಅಪ್ಪೆಲ್ಲೆನ ಮನಸ್ಸು ಎಂಚಿನಂದು ಏತು ಬಂಗ ಐತಿನಲ್ಲ ಬಹುಲ ಎಂಕ್ಲೆಗೆ ಎದುರಿಜ್ಜಿ ಆರು ಖಂಡಿತವಾದ ಹುಷಾರಾಪೇರು. ಈ ರೀತಿ ನೀವು ಸಿಲೆಕ್ಟ್ ಆದ ವಿಷಯ ಹೇಳಿದ ಕೂಡ ಎದ್ದು ಇಲ್ಲಿಗೆ ನಡ್ಕೊಂಡು ಬರುವ ವಿಷಯ ಉಂಟು. ಈಗ ಖಂಡಿತವಾದ ದೇವೇರಕ್ಲೆಗೆ ಆರೋಗ್ಯ ಕೊರಡು ಅಂಚನೆ ಎಂಕ್ಲಿನ ಪೊಣ್ಣು ಮಗಲ್ ನನಲಾತ ಗಟ್ಟಿ ಆವಡು ಒಂಜಿ ತಿಂಗಳದ ಬಾಲ್ಯ ಉಪ್ಪುನು ಅಂಚ ಅದು ನೆಕ್ಸ್ಟ್ ಪ್ರಾಕ್ಟೀಸ್ ಇದು ಕಾಂಪಿಟೇಷನ್ಗೆ ಬರುವಾಗ ತುಂಬ ಪ್ರಾಕ್ಟೀಸ್ ಮಾಡಿ ಗಂಡನನ್ಸ ಸ್ವಲ್ಪ ಪ್ರೀತಿಯಲ್ಲಿ ನೋಡಿ ಅಂತ ಹೇಳ್ತಾ ನಿಮಗೆ ಬೆಸ್ಟ್ ಆಫ್ ಲಕ್. ನಿಮಗೆ ಒಂದು ಗಿಫ್ಟ್ ಕೊಡ್ತೇನೆ ನಾನು, ಇಟ್ಕೊಂಡು ಹೋಗಬೇಕು. ವೀಕ್ಷಕ ಬಂದುಲೆ ಅಂಚೆನೆ ಎಂಕ್ಲನ ನಿಶಾನ ಒಂಜಿ ಈ ಒಂಜಿ ಸ್ಟೇಜ್ಗೆ ಬರಡುಂದಾಂಡ ನಿಶಾಗ ಸಪೋರ್ಟ್ ಮಲ್ತಿನಾರ ಕೊರಿಯೋಗ್ರಾಫರ್. ಅನ್ನ ಕೊರಿಯೋಗ್ರಾಫರ್ದ ಹೆಸರು ಎಂತದಪ್ಪ? ವಿಜಿತ್ ನಾಯಕ್. ಅವರನ್ನೊಮ್ಮೆ ಕರಿಬಹುದಾ? ಡ್ಯಾನ್ಸರ್ ತುಯರ ಒಂಜಿ ಗುರುಕು ಎಂಚಲೆ ಪೇರು ಡ್ಯಾನ್ಸರ್ ಬನ್ನಿಂದ ಏತು ಒಂಜಿ ಮನಸ್ಸು ಶುದ್ಧ ಇತ್ತಂಡ ನಂಗೆ ಏಪಲ ಪ್ರೀತಿ ಪೂರ ಅವಲೇ ಉಪ್ಪುಂಡು. ಖಂಡಿತವಾದ ಅಲೆಗು ಗುರುಕು ಎಂಚ ಪನೋಡು ಬಂದೆ ಗೊತ್ತುಜಿ ಡ್ಯಾನ್ಸ್ ಕಲ್ಪದಿನಾರಿ ಎನ್ನ ಡ್ಯಾನ್ಸರ್ ಎಂದು ಅಂಚಾದು ಪುನಗ ಎಂಕ್ಲೆನ ನಿಶಾಗ ಡ್ಯಾನ್ಸ್ ಕನ್ನಡವ ತುಳು ಐರು ತುಳು ಎಂಕ್ಲೆನ ನಿಶಾಗ ಡ್ಯಾನ್ಸ್ ಕಲ್ಪದಾರು ಎಂಚ ಡ್ಯಾನ್ಸ್ ಲಾಯ್ಕ್ ಮಲ್ದೇರಾ? ಚೂರು ಉಜಾಡು ಜಾಸ್ತಿ ಅಲ್ಲ, ಈಗ ಬೊಕ್ಕ 2 ನಿಮಿಷ ಹೊರ ತಿಂತೀನಿ ಬರ್ತೀನಿ ಅಂಚೆ ಎಂಚ ಆತಲ್ಲ ಬಂದಿತ್ತು ಸುರುಕಿ ಡ್ಯಾನ್ಸ್ ಮಾಡಿ ಸಪೂರ್ ಒಪ್ಪೋಡ ಅಂತ ಈ ಟ್ಯಾಂಕ್ಲಾಗ ತೋಜಂಡ ಆಪುಜನ್ ಈಗ ಮಲ್ಲೇಜ್ ಒಂಜಿ ವಾರ್ಡ್ ಕಲ್ತದ ಮಾತ್ರ. ಖಂಡಿತವಾದ ಈ ರಾಲಿಗೆ ದಾಲ ಒಂಜಿ ಎಂಚ ನಿಬಂಧನೆ ಪಾಡ್ರೆ ಬಲ್ಲಿ ಆ ಪೊಣ್ಣು ಮಗಲ್ ಗಟ್ಟಿ ಅವಡಂದ ತಿನ್ನೋಡಾಲು ಅಲ್ಲಿ ತಿಂದು ಜಂಡಿರ್ನ ಡ್ಯಾನ್ಸ್ಗೆ ಪ್ರಯೋಜನ ಇಜ್ಜಿ ದೇಪಂಡ ಒಂಜಿ ತಿಂಗಳದ ಬಾಲ್ಯಪ್ಪುನು ಈರು ಬೇತಕ್ಲೆ ಕಲ್ಪಣ್ಣಾಗ ಅವೇನು ಮಾತ ಮಲ್ಪುಲೆ ಎಂಕ್ಲ ನಿಮಿಷ ಡ್ಯಾನ್ಸ್ ಮಲ್ದಲು ಅಲ್ಲಿ ಒಂದು ಸಿಲೆಕ್ಟ್ 11 ಬೈದೋಳು ಅಂಚದಪ್ಪನಾಗ ಅಲ್ಲಿ ತಿನ್ನೇರ ಬುಡೋಡು ಎನ್ನಲ್ಲೇ ಕೊಡು ಈರ ರಿಕ್ವೆಸ್ಟ್ ಎಂಚ ಅಲ್ಲಿಗೆ ತಿನ್ಪುನೇಗೆ ದಾಲ ಪಾತ್ಯಾರ ಬಳ್ಳೀರು ಅಂಚೆನೆ ನಿಶಾ ತಗೊಳ್ಳಿ. ಇದು ಸನ್ಪ್ಯೂರ್ ರಿಫೈನ್ಡ್ ಆಯಿಲ್. ಇದರಲ್ಲಿ ನಮ್ಮ ಕಿಚನ್ ಕ್ವೀನ್ ಅಂತ ಒಂದು ಸ್ಪರ್ಧೆಯೂ ಇದೆ ಸನ್ಪ್ಯೂರ್ನವರದು, ಅದರಲ್ಲೂ ನೀವು ಪಾರ್ಟಿಸಿಪೇಟ್ ಮಾಡಿ. ಅಡುಗೆ ಮಾಡಲಿಕ್ಕೆ ಗೊತ್ತುಂಟ ಅಥವಾ ಗಂಡವೇ ಮಾಡಿ ಕೊಡೋದಾ? ಸರಿ, ಹಾಗಾದರೆ ಕಿಚನ್ ಕ್ವೀನ್ ಸ್ಪರ್ಧೆಯಲ್ಲೂ ಭಾಗವಹಿಸಬೇಕು. ಈ ಎಣ್ಣೆಯನ್ನು ಉಪಯೋಗ ಮಾಡಿ ಬರುವ ಸಲ ನೀವು ಕಾಂಪಿಟೇಷನ್ಗೆ ಬರುವಾಗ ಇದರ ಬಗ್ಗೆ ನಮಗೆ ಮಾಹಿತಿ ನೀವು ಹೇಳಬೇಕು ಹೇಗಿತ್ತು ಅಂತ. ನೀವು ಕೊರಿಯೋಗ್ರಾಫರ್ ಬತ್ತಿನಕ್ಕೆ ಮಸ್ತ್ ಥ್ಯಾಂಕ್ಸ್. ಇಂಚೆನೆ ಸಪೋರ್ಟ್ ಮಲ್ತಂದುಪ್ಪಲೆ ಮಾತಾ ವೀಕ್ಷಕ ಬಂದ್ರೆಡ ಪನ್ಪುನು ಮಾತೆರ್ಲ ಎಡ್ಡೆ ಅವಡು ಮಾತೆರೆಗ್ಲೆ ಎಡ್ಡೆ ಅವಡು ಸನ್ಪ್ಯೂರ್ ರಿಫೈನ್ಡ್ ಆಯಿಲ್ ನಿಕ್ಕೊಂಡು ಮಾತೆಲ್ಲ ಉಪಯೋಗ ಮಲ್ಪಲೆಂದು ಪನ್ನೊಂದು ನಿಕ್ಲೆ ನಮ್ಮ ಮಾತೆಲ್ಲ ಪ್ರೋತ್ಸಾಹನ ಬಯಕು. ಸನ್ಪ್ಯೂರ್ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಸೀಸನ್ 2 ಕಾರ್ಯಕ್ರಮ
ಮಸ್ತ್ ಎಡ್ಡೆ ಮಾತೆರೆಗಳ ಇಷ್ಟ ಆತಿನ ಕಾರ್ಯಕ್ರಮ ಅದೇ ಕಾರ್ಯಕ್ರಮ ಇಷ್ಟ ಆತಂಡು ಅಪ್ಪೆಲ್ಲೆಗ್ ಎಲ್ಲಿ ಪುನಗ ಡ್ಯಾನ್ಸ್ ಮಾಡ್ತಿದ್ದೇರು ಶಾಲೆ ಪುನಗ ಡ್ಯಾನ್ಸ್ ಮಾಡ್ತಿದ್ದೇರು ಹೈಸ್ಕೂಲು ಕಾಲೇಜ್ ನಲ್ತಿದ್ದೇರು ಮದ್ಮೆ ಐಬೋಕ ಡ್ಯಾನ್ಸ್ ಅಡೆಗೆ ಬಂದು ಐದ್ಬೋಕ ಏಪ ನಲ್ಪೆರೆ ತಿಕ್ಕೊಂಡು ಕಂಡನ ಚಾಕ್ರಿ ಮಲ್ಪೆರೆ ಜೋಕ್ಲಿನ ಚಾಕ್ರಿ ಮಲ್ಪೆರೆ ಆ ಮಾಮಿ ಮಾಮಣ್ಣನ ಚಾಕ್ರಿ ಮಲ್ಪೆರೆ ಒಂದೇಟೇ ಜೀವನ ಅಡೆಗೆ ಮುಗಿಯೋಣ ಅಂದು ಪೋಡಿಗೆ ಹಾಕೊಂಡು ಅಂಡ ಎಂಕಲ್ನ ನಮ್ಮ ಟಿವಿದ ಒಂಜಿ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಕಾರ್ಯಕ್ರಮ ಮಾಡು ಏರು ಅಪ್ಪೆಲ್ ಉಳ್ಳೇರು ಬಲೆ ಡ್ಯಾನ್ಸ್ ಮಲ್ಪುಲೆ ಏರೆಗೆ ಮಾತ ಇಷ್ಟ ಉಂಡು ಪಂಡಿ ಸಾತಿಗೆ ಒಜೇ ದಮ್ಮುಡು ಮಾತಾ ಜೋಕುಲ್ಲ ಬೈದೇರು ಅಪ್ಪೆಲ್ಲು ಹಂಚಿತ್ತಿನಲ್ಪ ಎಂಕ್ಲನ ತೃಪ್ತಿ ಬೈದೇರು ಉಚಿಲಾರ್ದು ತೃಪ್ತಿ ಉಚಿಲ್ದ ಪಾತಿಯರ್ಪಾಗ ಎಂಕ್ಲನ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಕಾರ್ಯಕ್ರಮದ ಪಾರ್ಟಿಸಿಪೇಟು ತೃಪ್ತಿ ಉಚಿಲ್ ಸ್ವಾಗತ ನಿಮಗೆ. ಹೇಗೆ ಅನ್ನಿಸ್ತಾ ಉಂಟು ಕಾರ್ಯಕ್ರಮಕ್ಕೆ ಬಂದಿದ್ದೀರಿ, ಡ್ಯಾನ್ಸ್ ಮಾಡಲಿಕ್ಕೆ ಹೇಗೆ ಅನ್ನಿಸ್ತಾ ಉಂಟು? ಖುಷಿ ಆಗ್ತಾ ಇದೆ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಪ್ರೋಗ್ರಾಮ್ಗೆ ಬಂದು. ಹಾಗೆ ಒಂಚೂರು ನರ್ವಸ್ ಕೂಡ ಆಗ್ತಾ ಇದೆ, ಯಾಕೆಂದರೆ 5 ಇಯರ್ಸ್ ಆಫ್ಟರ್ 5 ಇಯರ್ಸ್ ನಾನು ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡ್ತಾ ಇರೋದು. ಮೊದಲು ಸ್ಕೂಲ್ ಕಾಲೇಜಲ್ಲಿ ಡ್ಯಾನ್ಸ್ ಮಾಡ್ತಾಯಿದ್ದೆ, ಆಮೇಲೆ ಈಗ ಲೆಕ್ಚರರ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ. ಸೊ ಈಗ ಮ್ಯಾರೇಜ್ ಆದಮೇಲೆ ಆ ಥರ ಒಂದು ಆಪರ್ಚುನಿಟಿ ಸಿಗಲಿಲ್ಲ, ಈಗ ಆಪರ್ಚುನಿಟಿ ಸಿಗ್ತಾ ಇದೆ. ಸೊ ಅದನ್ನು ಯೂಸ್ ಮಾಡಬೇಕು ಅಂತ ಇದ್ದೇನೆ. ಖಂಡಿತವಾಗ್ಲೂ ನಿಮ್ಮ ಇಂಥ ಒಂದು ಉತ್ಸಾಹ ಉಂಟಲ್ಲ ಅದು ಎಲ್ಲರಿಗೂ ಒಂದು ಆದರ್ಶ. ಯಾಕಂದರೆ ಕೆಲವರು ಏನು ಮಾಡ್ತಾರೆ ಅಂದರೆ ಡ್ಯಾನ್ಸ್ ಮಾಡಬೇಕಲ್ಲ ಬೇಡಲ್ಲ ಯಾರಾದರೂ ಏನಾದರೂ ಹೇಳ್ತಾರಲ್ಲ ಅಂತೇಳಿ ಸುಮ್ಮನೆ ಅದರಲ್ಲೂ ನೀವು ಲೆಕ್ಚರರ್, ನೀವು ಮುಂದೆ ಬಂದರೆ ಬಾಕಿಯವರಿಗೆ ಒಂದು ಲೆಕ್ಚರರೇ ಪೋತಿಯರು ಎಂಕುಲ್ದಾನೆ ಪೋ ಅಂದೆ ಎಂಕುಲ್ಲ ಪೋಪ ಅಂತೇಳಿ ಬರ್ತಾರೆ. ಖಂಡಿತವಾಗ್ಲೂ ನೀವು ಬಂದದಕ್ಕೆ ನಿಮಗೆ ಯಾರೆಲ್ಲ ಸಪೋರ್ಟ್ ಮಾಡಿದ್ದಾರೆ ಈಗ ಡ್ಯಾನ್ಸ್ ಬರಲಿಕ್ಕೆ? ನನಗೆ ನನ್ನ ಫ್ಯಾಮಿಲಿ, ಹಸ್ಬೆಂಡ್, ಅಮ್ಮ, ಸಿಸ್ಟರ್ ಮತ್ತು ಕೊಲೀಗ್ಸ್ ಕೂಡ. ತೃಪ್ತಿನ ಫ್ಯಾಮಿಲಿಯೇ ಬೈದಿನು ಬರತುಲ್ಲೇರು ಕಂಡನಿ ಅಂಚನೆ ತೃಪ್ತಿನ ಅಮ್ಮ ಬೊಕ್ಕ ಅಕ್ಕ ಉಲ್ಲೇರು ಆ ಸುರುಕು ಅಕ್ಕನ ಬಾಲೆಡ ಬಾತಿರ್ಗ ಮಗು ಆಂಟಿ ಮನೆಯಲ್ಲಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ರಾ? ಹೌದಾ? ಹೇಗೆ ಅನ್ನಿಸ್ತಿತ್ತು? ಅಯ್ಯೋ ನಾವೆಲ್ಲ ಕುಣಿಯೋದು ಆಂಟಿ ಏನು ಕುಣಿತಾರಂತ ಆಯ್ತಾ? ಆಂಟಿಗೆ ಹೇಗೆ ಸಪೋರ್ಟ್ ಮಾಡ್ತೀರಿ ನೀವು? ಆಲ್ ದ ಬೆಸ್ಟ್ ಪನಿಯರೇ ಬಾಲ್ಯನೇ ಬೈದನು ತೃಪ್ತಿನ ತೃಪ್ತಿನ ಅಮ್ಮ ಒಂದು ಅಮ್ಮ ನಕ್ಲೆನ ಕಾರ್ಯಕ್ರಮ ಅಮ್ಮ ನಕಲು ನಲಿಪೋಡು ಇತ್ತೆ ತೃಪ್ತಿ ನಲಿಪುನಗರ ಈರೆಗ್ಲ ನಲಿಪೋಡು ಒಂದು ಆಸೆ ಆಪುಂಡ ಅಂಡ ನಲಿಪೇರೆ ಎಂಚ ನಲಿಪೋಲ್ಯಾ ಅತ್ತೆ ಈರ್ ನಲ್ಪುಂದಂಡ ಯಾನ್ಲ ಒಂಜಿ ಅಪ್ಲಿಕೇಶನ್ ಕೊರ್ಪೆ ಎಂಚ ನಲಿಪುಗಾನ ಅಂಡಡೆ ಈ ಅಜ್ಜಿನ ಸೊಂಟ ಪೊಲ್ಪೇರೆ ತಯಾರಾತಿರ್ ಮಕ್ಕಳು ಅಂಚನೆ ತೃಪ್ತಿನ ಅಕ್ಕ ಈ ರೆಂಚಿನ ಪನ್ಪಾರು ಬೆಸ್ಟ್ ಆಫ್ ಲಕ್.
ತೃಪ್ತಿ, ಎಸ್ ಇದು ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಪ್ರೋಗ್ರಾಮ್. ನೀವು ಮದುವೆ ಆಗಿದಾ? ಮದುವೆ ಆಗಿ ಮಗು ಇದೆ. ಮಕ್ಕಳಿದೆಯಾ? ಮಗು ಇದೆ. ಮಗು ಇದೆಯಾ? ಎಷ್ಟು ವರ್ಷದ್ದು? 2 years. ನೀವೆಂದು ನೋಡುವಾಗ ಮಗು ಥರ ಕಾಣ್ತಿದ್ದೀರಿ. ಯಾರೆಲ್ಲ ಬಂದಿದ್ದಾರೆ? ಹಸ್ಬೆಂಡ್, ಅಮ್ಮ, ಸಿಸ್ಟರ್. ಹಸ್ಬೆಂಡ್ ಎಲ್ಲಿದ್ದಾರೆ? ಓಕೆ, ಕರೀರಿ ಅವರನ್ನು. ಈ ಸಾಂಗ್ಗೆ ನಿಮ್ಮ ಹಸ್ಬೆಂಡ್ ಅವರು ಮತ್ತು ನೀವು ಒಟ್ಟಿಗೆ ಡ್ಯಾನ್ಸ್ ಮಾಡಿದ್ರೆ ಯಾವ ರೀತಿ ಇರ್ಬೋದು ಅಂತೇಳಿ ಒಂದು ನೋಡುವ. ನಿಮ್ಮ ಹಸ್ಬೆಂಡನ್ನು ಕರೀರಿ. ಭರತ್. ಏನಾಯ್ತು ತೃಪ್ತಿ? ಎಂತಾಯ್ತು? ಸೆಲೆಕ್ಟ್ ಆಯ್ತು. ಸೆಲೆಕ್ಟ್ ಆಯ್ತಲ್ಗೆ ಎಂಕ್ಲೆನ ತೃಪ್ತಿ ಮೋನೆ ತೂನಂಗನೆ ಗೊತ್ತಾಪ್ನು ತೃಪ್ತಿಡು ಪಾರೊಂದು ಬೈದಳು ಸೆಲೆಕ್ಟ್ ಆಗಿದ್ದೀರಿ. ಹೇಗೆ ಅನ್ನಿಸ್ತಾ ಇದೆ ಈಗ? ತುಂಬಾ ಖುಷಿ ಆಗ್ತಾ ಇದೆ. ತುಂಬಾ ಖುಷಿ ಮುಖದಲ್ಲಿ ಕಾಣ್ತಾ ಇಲ್ಲ. ಹೇಗೆ ಖುಷಿ ತೋರಿಸ್ಕೊಳ್ಬೇಕು? ತುಂಬಾ ಖುಷಿ ಆಗ್ತಾ ಇದೆ. ಇನ್ನು ಮುಂದಿನ ಮಾತು ಬರ್ತಾ ಇಲ್ಲ. ಮುಂದಿನ ತಯಾರಿ ಹೇಗೆ ನಡೆಸಬೇಕು ಅಂತ ಇದ್ದೀರಿ? ಆ್ಯಕ್ಚುಲಿ ಇದು 4 days ಪ್ರಾಕ್ಟೀಸಲ್ಲಿ ಇಷ್ಟು ಮಾಡಿದ್ದು. ಸೊ ಇನ್ನೂ ಜಾಸ್ತಿ ನನಗೆ ಟೈಮ್ ಸಿಕ್ಕಿದ್ರೆ ಇನ್ನೂ ಒಳ್ಳೆ ಮಾಡ್ತಾನೆ ಅಂತ ಒಂದು. ಸನ್ಪ್ಯೂರು ಕಿಚನ್ ಕ್ವೀನ್ ಪನ್ಪಿನ ಸ್ಪರ್ಧೆಲ ಆಯೋಜನೆ ಮಲ್ತದೇರ ಸನ್ಪ್ಯೂರ್ ದಕುಲು ಸನ್ಪ್ಯೂರ್ ರಿಫೈನ್ಡ್ ಆಯಿಲ್ ಮಸ್ತ್ ಲಾಯ್ಕದ ಎಣ್ಣೆ ದಾಲ ಕೆಮಿಕಲ್ ದಾಂತಿನ ಒಂದು ಎಡ್ಡೆ ಗುಣಮಟ್ಟದ ಎಣ್ಣೆ ಅಂದೇನು ಖಂಡಿತ ಉಪಯೋಗ ಮಲ್ಪಲೆ ಅಂಚನೆ ಕಿಚನ್ ಕ್ವೀನ್ ಪನ್ಪಿನ ಸ್ಪರ್ಧೆಲ ಭಾಗವಹಿಸಲೆ ಎಂಕ್ಲೆನ ತೃಪ್ತಿ ಅಟಿಲ್ಡ್ ತೂಸಾರ್ ತೂಕ. ತೃಪ್ತಿ, ನೀವು ಯಾವ ಅಡಿಗೆ ಮನೆಯಲ್ಲಿ ಗಂಡ ಮಾಡುವಾಗ ಯಾವುದು ಇದು ಒಳ್ಳೆ ಮಾಡ್ತೀಯ ಅಂತ ಹೇಳ್ತಾರೆ? ವೆಜ್ ಪುಲಾವ್ ಮಾಡ್ತಾರೆ. ಹಾಗಾದರೆ ಆ ವೆಜ್ ಪಲಾವನ್ನು ಇದು ಈ ಕಿಚನ್ ಕ್ವೀನಲ್ಲಿ ನೀವು ಮಾಡಿಕೊಡ್ಬೇಕು ನಮಗೆ. ಖಂಡಿತ ಮಾಡ್ತೀರಲ್ಲ? ಖಂಡಿತ ಮಾಡಬೇಕು. ನಿಮಗೆ ಬಹುಮಾನ ತೆಗೆದುಕೊಳ್ಳಿ. ದೇವರು ಒಳ್ಳೇದು ಮಾಡಲಿ. ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ನಲ್ಲಿ ಸೀಸನ್ 2ನ ವಿನ್ನರ್ ನೀವು ಆಗಬೇಕು ಅಂತ ನಾನು ಕನಸು ಕಾಣ್ತಾ ಇದ್ದೇನೆ. ಖಂಡಿತ ಅಜ್ಜಿಯ ಕನಸನ್ನು ನನಸು ಮಾಡಬೇಕು. ದೇವರು ಒಳ್ಳೇದು ಮಾಡಿ. ಪವರ್ಫುಲ್ ಆಗಿರುವ ಒಂದು ಸಾಂಗ್ಸನ್ನು ಸೆಲೆಕ್ಟ್ ಮಾಡೋದು ಬಿಟ್ಟು ನೀವು ಅಷ್ಟು ಸ್ಲೋ ಆಗಿ ಅದು ಯಾಕೆ ನೀವು ಆ ರೀತಿ ಸೆಲೆಕ್ಟ್ ಮಾಡಿದ್ರಿ? ಸ್ಟೆಪ್ ಮರ್ತು ಬಿಟ್ರಿ ಮಧ್ಯದಲ್ಲಿ. ಯಾಕೆ ಹಾಗಾಯ್ತು? ಎಕ್ಸ್ಪ್ರೆಷನ್ 100% ಅಗ್ರಿ. ಒಂದು ಮಿಸ್ಟೇಕಿಂದಾಗಿ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಸೀಸನ್ 2ಕು ಇತ್ತೆ ಹೊಸತಾದ ಬರೋದಿಲ್ಲೇರು ಎರಡನೇ ಏರು ಎಂಚಿನ ಅಂದ ಕೇನ್ಗ ನಮಸ್ಕಾರ. ಎಂಚಿನ ಒಂದು ಈ ನಮ್ಮನೆ ದಿರಿಸಬಾರ್ದು ಬರ್ತಾನೆ ಯಾರೋ ಪಿಕ್ಚರ್ ಆ್ಯಕ್ಟರ್ ಹಿಂದಿದ ಪಿಕ್ಚರ್ ಆ್ಯಕ್ಟರ್ ಬೈದಾರು ಸಪೂರಾದು ಲಾಯ್ಕದ ದಿರಿಸಬಾರ್ದು ಬೈದಾರು ಎಂಚ ಪೂದಾರ್ ಮಗೆ? ನೀತಾ ರೋಷನ್. ಒಂದು ಸುರುತ ಸಲ ಬರ್ಪಿನ ಅಥವಾ ದುಮ್ಮದ ಸಲ ಬೈದಾರ ಇರು ಇದು ಫಸ್ಟ್ ಟೈಮ್. ಪೊಯ್ಸಲ ತಾನೆ ಬರ ನೀನು? ಪೊಯ್ಸಲ ಬಾಲೆ ಎಲ್ಲಿ ಎತ್ತು ಮಸ್ತ್. ಬಾಲೆ ಎಲ್ಲಿ ಎತ್ತನ? ಎಲ್ಲಿ ಎತ್ತುಂಡು? ಅವಾಗ 6 months ಆದಿತ್ತು. ಇತ್ತೆ ಎತ್ತಾತುಂಡು? 1 year 10 months. ಇತ್ತೆ ಅಪಗ ಬಾಲೆ ಎಲ್ಲಿಯ ಬಾಲೆ ಆಯ್ತು ಅಪಗ ಇರೆಗು ಸೀಸನ್ 1 ತುನಗ ಇರೆಗು ಆಸೆ ಆಯ್ಜಾ? ಆಂಡು ಬಟ್ ಬಾಲ್ಯದಲ್ಲ ತೋಡತ್ತೆ ಅಂಚ ಬಾಲ್ಯದಂಚಿ ತೂದು ಬರಿಯರೆ ಆಯ್ಜಿ ಆತ ಅಪಗ ಇತ್ತೆ ಸೀಸನ್ 2 ಪ್ರಾರಂಭ ಆವು ಬಂದು ಮನಸ್ಸು ಇತ್ತುಂಡ? ಐಡಿಯಾ ಇಜ್ಜಂಡು ಬಟ್ ಎಕ್ಸ್ಪೆಕ್ಟ್ ಮಲ್ತೊಂದಿತ್ತೆ ಆಂಡ ಪೋಡೊಂದು. ಅಯ್ಯೋ ಕನ ಕಟ್ಟೊಂದಿತ್ತೀನಿ ಯಾನೊರ ಇತ್ತುದುಂಡ ಎನ್ನ ಬಾಲ್ಯ ಮಲ್ಲ ಆತುಂಡ ಯಾನು ಪೋತು ಎಂದು ಕನ ಕಟ್ಟೊಂದಿತ್ತಾರ? ಅಂದು
ಇತ್ತೆ ನಿಜ ಆತಂಡು ಐಕ್ ನೆಕ್ ಪಾರ್ಟಿಸಿಪೇಷನ್ಗೆ ಬೈದಾರೀರು ಇತ್ತೆ ವಾನಮ್ಮನೇಡು ತಯಾರಿ ಮಲ್ತದಾರು ಆ್ಯಕ್ಚುಲಿ ಪ್ರಾಕ್ಟೀಸ್ ಮಲ್ತದೆ ಮಸ್ತ್ ಎಕ್ಸೈಟ್ ಆಡೋದಿಲ್ಲ ನನ್ನ ತೋಡು ಖಂಡಿತ ಒಂಜಿ ಸಿಲೆಕ್ಟ್ ಆವಡ್ ಪನ್ಪಿನ ಮನಸ್ಸಡು ಉಂಡು ಇದು ಏರ್ ಬಗ ಇರಿಗೆ ಸಪೋರ್ಟ್ ಮಲ್ತೀನಿ ಏರ್ ನೆಕ್ ಹೆಂಗೆ ಸಪೋರ್ಟ್ ಮಾಡ್ತೀನಿ ನನ್ನ ಹಸ್ಬೆಂಡ್ ನನ್ನ ಅಮ್ಮ ಬೊಕ್ಕ ಬಾಲಾಯ್ ಏಡಕ್ಕೆ ನಾಡು ಸುರೂಕು ಕಂಡನ ಪುದಾರು ಪಂಡಿಜಿನ ಖಂಡಿತ ಬೇಳೆ ಬೇಯಿ ಪೂಜಿ ಸುರೂಕು ಕಂಡನ ಇತ್ತಿನ ಮಾತ್ರ ಅರ್ನ ಸಪೋರ್ಟ್ ಇತ್ತಿನ ಮಾತ್ರ ಈ ಮದ್ಮ್ಯಾತಿನ ಪೊಣ್ಣು ಜೋಕುಲು ದುಮ್ಮು ಪೋಲಿ ಕೆಲವು ಜೋಕುಲುಲ್ಲ ದುಮ್ಮು ಕೆಲವು ಮತ್ತ ತೂತೇನು ಆಂಡ ಅಕುಲು ಕಂಡನ ಮನಿ ಪಂದ ಲಕ್ಕು ಕುಲ್ಲು ಪನ್ಪುನ ಅಕುಲು ಆಂಡ ಅಂಚಿತ್ತಿನ ಪೊಣ್ಣು ಜೋಕುಲು ಮೂಲಿ ಎಲ್ಲ ಬೈದೇರು ಕಂಡನಿ ಪಂಡ ದೇವೇರ್ ಪಂದ ಏನು ಜೋಕುಲು ಬೈದೇರು ಕಂಡನೆಡ ಎಂಕುಲು ಮಲ್ಪ ಬಂದು ಎಂಕುಲು ಡಾನ್ಸ್ ಮಲ್ಪ ಬಂದು ರಿಕ್ವೆಸ್ಟ್ ಮಲ್ತು ಬಂದು ಬೈದಿನ ಪೊಣ್ಣು ಜೋಕುಲುಲ್ಲ ಆ ಜೋಕುಲೆ ಮಾತೆರೆಗಳ ದೇವರ ಎಡ್ಡೆ ಮಲ್ಪಡು ಅಂಚೆನೆಕ್ಲೆನ ನೀತಾ ರೋಷನ್ ಆತ ಬಾಲ್ಯ ನೀತ ಏರ್ ತೂವನೋರು ಅಮ್ಮ ಸಪೋರ್ಟ್ ಮಲ್ತದಲ್ಲ ಅಪ್ಪೆನ ಸಪೋರ್ಟು ಇತ್ತೆ ಈರು ಓ ಡ್ಯಾನ್ಸ್ ಮಲ್ಪೇರೆ ಬೈದರ್ ಮಗೆ ಆ್ಯಕ್ಚುಲಿ ನಾನು ಫ್ಯೂಷನ್ ಮಲ್ತೊಂದಿಲ್ಲ ಐಟ್ ಕಥಕ್ ಕಂಟೆಂಪ್ರರಿ ಬೊಕ್ಕ ಕ್ಲಾಸಿಕಲ್ ಮಿಕ್ಸ್ ಆದ ಮಾತೆಲ್ಲ ಮಿಕ್ಸ್ ಮಲ್ತದ್ದು ಇಡೀ ಓಲ ಕಮ್ಮಿ ಆಯಿರವಲ್ಲಿಂದ ಬೈದೋಳು ನೀತಾ ರೋಷನ್ ಭಾರಿ ಎಡ್ಡೆ ಪೊಣ್ಣು ದೇವರ ಎಡ್ಡೆ ಮಲ್ಪಡು ಇರಿಗೆ ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು ಸೋ ಮಚ್. ನೀತಾ ರೋಷನ್, ಹಲೋ, ಡ್ಯಾನ್ಸ್ ಕಲ್ತಿದ್ದೀರಾ? ಹೌದು. ಎಷ್ಟು ಸಮಯದಿಂದ ಯಾವ ಫಾರ್ಮ್ ಕಲ್ತಿದ್ದೀರಿ? ಆ್ಯಕ್ಚುಲಿ ನಾನು 3 ಇಯರ್ಸಿಂದ ಕಲ್ತಿದ್ದೇನೆ. 3 ಇಯರ್ಸಿಂದ. ಸೊ ಕಲ್ತದ್ದು ಕ್ಲಾಸಿಕಲ್, ಕಲಿಸ್ತಿರೋದು ವೆಸ್ಟರ್ನ್. ನೀವು ಕಲಿಸ್ತಾ ಇದ್ದೀರಿ? ಹೌದು, ನಂದು ಓನ್ ಡ್ಯಾನ್ಸ್ ಕ್ಲಾಸ್ ಕಲಿಸ್ತಾ ಇದ್ದೇನೆ. ಓಕೆ. ನಿಮ್ಮದು ಫೇಶಿಯಲ್ ಎಕ್ಸ್ಪ್ರೆಷನ್ ನಂಗೆ ತುಂಬ ಚೆನ್ನಾಗಾಯಿತು. ಆ್ಯಂಡ್ ದ ಎಂಡಿಂಗ್ ಆಫ್ ಎವ್ರಿ ಫೇಸ್, ದ ವೇ ಯು ಆರ್ ವೆರಿ ಎಲಿಗೆಂಟ್. ಸೊ ಅದು ತುಂಬ ಚೆನ್ನಾಗಿತ್ತು. ಆದರೆ ಒಂದು ಸ್ಟೆಪ್ ಮರ್ತು ಬಿಟ್ರಿ ಮಧ್ಯದಲ್ಲಿ. ಯಾಕೆ ಹಾಗಾಯಿತು? ಲೆಸ್ ಪ್ರಾಕ್ಟೀಸ್. ಬಟ್ ಇಲ್ಲಿ ಯಾವುದೇ ಆ ರೀತಿ ಎಕ್ಸ್ಕ್ಯೂಸಿಗೆ ಚಾನ್ಸ್ ಇರೋದಿಲ್ಲ. ಸೊ ಒಂದೇ ಒಂದು ತಪ್ಪು ಏನಿದೆ ಅದಕ್ಕೆ ನೀವು ನಿಜವಾಗಿ ಯು ಮೇ ಹ್ಯಾವ್ ಟು ಪೇ ಫಾರ್ ದಟ್ ಮಿಸ್ಟೇಕ್. ಸೊ ವಿ ಆರ್ ರಿಯಲಿ ಡೋಂಟ್ ನೋ ವಾಟ್ ಟು ಡೂ. ಈ ಸೀಸನಲ್ಲಿ ನಿಮ್ಮನ್ನು ತಗೊಳ್ಬೇಕಾ ಬೇಡವಾ ಅಂತೇಳಿ. ಅರೌಂಡ್ ನೀತಾ, ಯಾರೆಲ್ಲ ಬಂದಿದ್ದಾರೆ ಮನೆಯಿಂದ?
ಕಸಿನಾ? ಹೌದು. ಕೊರಿಯೋಗ್ರಫಿ ಯಾರು ಮಾಡಿದ್ದಾರೆ ಇದಕ್ಕೆ? ನಾನೇ. ಓಕೆ. ಈ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಅಂತ ಹೇಳಿದ್ರೆ ಒಂದು ಎಲ್ಲ ಆ ಒಂದು ಇದಕ್ಕೆ ಬರುವಾಗ ಯಾವ ರೀತಿ ಇರಬೇಕು ಅಂತ ಹೇಳಿದ್ರೆ ಒಂದು ಪವರ್ಫುಲ್ ಆಗಿರುವ ಒಂದು ಸಾಂಗ್ಸನ್ನು ಸಿಲೆಕ್ಟ್ ಮಾಡೋದು ಬಿಟ್ಟು ನೀವು ಸ್ಲೋ ಆಗಿ ಅದು ಯಾಕೆ ನೀವು ಆ ರೀತಿ ಸಿಲೆಕ್ಟ್ ಮಾಡಿದ್ದೀರಾ? ಬಿಕಾಸ್ ಡಾನ್ಸ್ ಅಂತ ಹೇಳಿದರೆ ಜಸ್ಟ್ ಅದು ಮ್ಯೂಸಿಕ್ ಮೇಲೆ ಡಿಪೆಂಡ್ ಆಗಿರೋದಿಲ್ಲ. ಇವನ್ ಯುವರ್ ಎಕ್ಸ್ಪ್ರೆಷನ್ ಕೊಡೋದ್ರಿಂದ ಆಡಿಯನ್ಸಿಗೆ ವಿ ಕ್ಯಾನ್ ಮೇಕ್ ದೆಮ್ ಟು ಫೀಲ್ ದಟ್ ಸಾಂಗ್. ಓಕೆ. ಸೊ ಐ ಥಾಟ್ ಇನ್ ದ್ಯಾಟ್ ವೇ. ಓಕೆ, ಗುಡ್. ಎಕ್ಸ್ಪ್ರೆಷನ್ 100% ಎಗ್ರಿ. ಅದು ಏನಾಗ್ತಿತ್ತು ಅಂದರೆ ಮಿಡ್ಲ್ ನೀವು ಒಂದು ಸ್ಟೆಪ್ಪಿಂದ ಇನ್ನೊಂದು ಸ್ಟೆಪ್ಪಿಗೆ ಹೋಗುವಾಗ ನೀವು ನಿಮಗೇನೆ ಇದು ಹೌದಲ್ವ ಅಂತೇಳಿ ಆ ರೀತಿ ಥಿಂಕ್ ಮಾಡ್ಕೊಂಡು ಮ್ಯಾಮ್ ಹೇಳಿದಾಗೆ ಸ್ವಲ್ಪ ಕನ್ಫ್ಯೂಸ್ ಮೂಡಲ್ಲಿದ್ರ. ಸೊ ಒಂದು ಮಿಸ್ಟೇಕಲ್ಲಿ ನೀವು 101% ಮುಂದೆ. ಒಂದು ನಿಮಿಷ ಇವ್ರ ಹತ್ರ ಕೇಳಿ ನಾನು ಡಿಸೈಡ್ ಮಾಡ್ತೀನಿ. ಏನು ಮಾಡಲಿ, ಒಂದು ಮಿಸ್ಟೇಕಿಂದಾಗಿ ಏನು ಪ್ರಾಬ್ಲಮ್ ಆಗಿಲ್ಲ. ನೀವು ಮುಂದೆ ಹೋಗ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಬನ್ನಿ ಬನ್ನಿ, ಇಲ್ಲಿ ಬನ್ನಿ. దాద నాడుంది, దాద బూర్దుంది, ఎంచిన నాడుంది నికులు ಒಂದು ಮಂಡೇಡ್ ಕಿರೀಟ ಉಂಡು. ದಾದ ಮಗ ಸಿಲೆಕ್ಷನ್ ಆಂಡ ಸಿಲೆಕ್ಟ್ ಆಂಡ ಒಂಜಿ ಬೇಲ ಇದಲ್ಲ ಅಕ್ಲೆ ಪನ వచ్చి ಏನೊಂಜಿ ಕ್ಯಾಪ್ ಸಿಗಲೆ ತಂದ್ಬೋದು ಗಮ್ಮತ್ ಅಲ್ಪನ ಕಾಸಿಯಾನೆ ಕೊರಡುಗೆ. ಓ ರಾಮದೇವರೇ, ಆಂಡ್ ಮಗ ಸಿಲೆಕ್ಟ್ ಆಂಡತ ಎಂಚೈತೆ ನಿಕ್ಲೆನ ದೋಸ್ತಿ ಸಿಲೆಕ್ಟ್ ಆತಾಳು. ನಿಕ್ಲೆಗಿತ್ತ ಎಂಚಿನ ಮನಸ್ಸುಡ ಒಂದುಂಡು ಯಾಕಡೆ ಮಸ್ತ್ ಸಪೋರ್ಟ್ ಮಲ್ಪ ಇತ್ತೆ ಮಸ್ತ್ ಖುಷಿಯ ಒಂದುಂಡು. ಈ ರಡ್ಡು ಡೈಲಾಗ್ ಬಾಯ್ಪಾಠ ಮಲ್ತೊಂದು ಬೈತಾರೆ ನಿಕುಲು ದೇವರ ಎಡ್ಡೆ ಅಲ್ಪಾಡು ಬಾಲೆ ಇರೆಗೆಂಚ ಆಪುಂಡು ಮಗೆ ಮಸ್ತ್ ಖುಷಿ ಒಂದುಂಡು. ಮಸ್ತ್ ಬಂಡ ಏತ್ ಮಸ್ತ್ ಖುಷಿ ಒಂದುಂಡು. ಮೀನ್ ಟೈಮ್ ಏನು ಹಸ್ಬೆಂಡ್ ಮಿಸ್ ಮಲ್ತೊಂದ ಸೊ ಅಂತ ಬೇಜಾರ್ಲ ಒಂದು ಇರ್ನ ಖಂಡನಾಗ ದಾದ ಪನ್ಯಾರ ಇಚ್ಛೆ ಮಲ್ಪರೀರು ಅವೇನು ಅರಡ ಬನ್ಪಣ ಆಂಡಲ ಎಂಕುಲೊಂಜಿ ಯಾನೊಂಜಿ ಪ್ರಾಯದಾಲುಲ್ಲೆ ಎಂಕೊಂಚೂರು ಎಣ್ಣ ಖಂಡನ ನೆನೆ ಪಾಪುಂಡ ತೂಪೆ ಒಂಚೂರು ಪಾಂಡು ಮಗ ಅವು ಅರಡನೇ ಬಂತು. ಪರ್ಸನಲ್ಗೆ ಓಪ ದೇವರೇ ಮೋಲು ಬುಡ್ದು ಕೊರೆಯಲ್ಲಪ್ಪ ಅವಡು ಅಕ್ಕಲು ಖಂಡನೆ ಮುಡಿದು ಎಂಚಿನಲ್ಲ ಮಲ್ಪಾಡು ಅಂತೂ ಎಂಕ್ಲೆನ ಬಾಳೆ ಸಿಲೆಕ್ಟ್ ಆಯಲು ಅಲ್ಲಿಗೆ ಒಂಜಿ ಎಂಕ್ಲೆನ ಸನ್ ಪ್ಯೂರ್ದ ಒಂಜಿ ಗಿಫ್ಟ್ ಕೊರ್ಕ. ವೀಕ್ಷಕ ಬಂದುಲೆ ಸನ್ ಪ್ಯೂರ್ ಕಿಚನ್ ಕ್ವೀನ್ ಪನ್ಪಿನ ಒಂಜಿ ಹೊಸ ಸ್ಪರ್ಧೆ ಎಂಕ್ಲೆನ ಆಯೋಜನೆ ಮಲ್ತದೇರು. ಸನ್ ಪ್ಯೂರ್ ರಿಫೈನ್ಡ್ ಆಯಿಲ್ ದಕ್ಕಲು ಮಾತೆಲ್ಲ ಐಟ್ ಭಾಗವಹಿಸಲಿ ಬಂಗಾರದ ಕಾಯಿನ್ ತಿಕ್ಕೊಂಡು ನಿಕ್ಲೆಗ ಹಂಚೆನಿ ಎಂಕ್ಲ ನೀತಾ ರೋಷನ್ ಅಟ ಹಬ್ಬ ದೇವರೇ ನೆನೆಪು ಒರಿದು ನೀ ಪರಬುಗು ಈತೆ ನೀತಾ ರೋಷನ್ ಇಲ್ಲಡೆ ವನಸ್ಸಿಗೆ ಏರ್ ಮಾತಾ పోతారు ಮಾತೆಲ್ಲ పోతాರ ಒವ್ವು ಅಟಿಲ್ ಲಾಯ್ಕ್ ಮಲ್ಪೋಲ್ ಮೋಲು ಚಿಕನ್ ತಿಂದೆ ಈ ನಮೂನೆ ಹಿಂದಿ ಪಿಕ್ಚರ್ ದಕ್ಕಲೆಕ್ಕ ಗಾಳಿಗೆ ರಾಪಿನಿ ಸರಿ ತಿನ್ನೋಡು ಮಗ. ಈ ಸಲ ನಲಿಪೆರೆ ಬಂದಾಗ ಸರಿ ತಿನ್ನೋಡು ಐಕ್ ನಿಕ್ ಓವುಲ ಕೊಲೆಸ್ಟ್ರಾಲ್ ಆವೊಂದಿಲ್ಲಕ ನಿನ್ನ ಕೆಮಿಕಲ್ ದಾಂತಿನ ಒಂಜಿ ಎಣ್ಣೆ ಕೊರ್ಪೆ ದೊದೊನ್ ಸನ್ ಪ್ಯೂರ್ ರಿಫೈನ್ಡ್ ಆಯಿಲ್ ಅಂಚೆನೆ ಕಿಚನ್ ಕ್ವೀನ್ದ ಒಂಜಿ ಸ್ಪರ್ಧೆ ಉಂಡು ಐಟ್ಲ ಭಾಗವಹಿಸೋಡು. ನಿನ್ನ ಚಿಕನ್ದ ಎಂಚಿನ ಮಾತ ಮಲ್ಪ ಅವೇನು ಪೂರ ಮಲ್ಪೋಡು ಐಟ್ಲ ಬಹುಮಾನ ಗೆಂದೋಡು. ನಿಕ್ಕಲ್ನ ಸಪೋರ್ಟ್ ಅಲ್ಲಿ ಖಂಡಿತ ಬೋಡು ಅಂಚೆನಲ್ನ ಕಂಡನೆಡ ಗುಟ್ಟುಡ್ದಾದರ ಪನಿಯರೆ ಉಂಡುಗೆ ಆಯ್ನಾತ್ ಬೇಗ ಕಡುಪುಡ್ ನೆಡ್ಡೆ ಇಜಿಂದಾನ ಮೂಲೆ ಬುಲ್ಪೆರ ಸುರ್ ಮಲ್ಪಲು ಕಂಡನ ಬಾರಿ ಎಣ್ಣುಂಡು ತೋಜೋಡು ಆವಡು ದೇವರೆಡ್ಡೆ ಮಲ್ಪಾಡು ಮಗ. लटपट कमर दामिनी अधर रागिनी मेरे दर आई कैसी सजी धजी देखो मेरे पिया की सांवरी जिया से बावरी मेरे अंगना में देखो आज खिला है चांद खुद पे ही